ಅಬಿದ್ ಅಸ್ಗರ್ ಅವರು ಹಿದಾಯ ಸಂಸ್ಥೆಯ ಮುಖ್ಯಸ್ಥರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸರ್, ಮತ್ತು ಮೊದಲಾಗಿ ಈ ನಿಮ್ಮ 17ನೇ ವಾರ್ಷಿಕೋತ್ಸವದಲ್ಲಿ ನಮ್ಮನ್ನು ಆಮಂತ್ರಿಸಿದ್ದಕ್ಕಾಗಿ ನಮಗೆ ಅಭಿನಂದನೆಗಳು. ಕಳೆದ 14 ವರ್ಷಗಳಿಂದ ನಮ್ಮ ಸಂಸ್ಥೆಯು ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಅದು ಬರೀ ವಿಶೇಷ ಮಕ್ಕಳ ಕಾರ್ಯಕ್ರಮ ಅಲ್ಲ, ನಾವು ನಮ್ಮನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಸಿದ್ದೇವೆ. ಅದರಲ್ಲಿ ಮೊದಲಾಗಿ ನಾವು ಬೇಸಿಕ್ ನೀಡ್ಸ್, ಫುಡ್, ಶೆಲ್ಟರ್ ಮತ್ತು ಬಟ್ಟೆ, ಇದನ್ನು. ಎರಡನೇದಾಗಿ ನಾವು ಹೆಲ್ತ್ ಕೇರ್, ಮೂರನೇದಾಗಿ ಎಜುಕೇಷನ್, ನಾಲ್ಕನೇದಾಗಿ ಸೆಲ್ಫ್ ರಿಲಯನ್ಸ್ ಇನ್ಕಮ್ ಸೋರ್ಸ್, ಮತ್ತು ಐದನೇದು ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಅಂತ. ಈ ಎಜುಕೇಷನ್ನ ಒಂದು ಅಂಗವಾಗಿ ನಾವು ನಮ್ಮ ಕಮ್ಯುನಿಟಿಯಿಂದ ಒಂದು ಚಾಲೆಂಜ್ ಆಗಿ ನಾವು ಈ ವಿಶೇಷ ಮಕ್ಕಳ ಕಾರ್ಯಕ್ರಮ ನಾವು ಒಂದು 7 ವರ್ಷ ಮುಂಚೆ 2015ನಲ್ಲಿ ನಾವು ಪ್ರಾರಂಭಿಸಿದ್ದೆವು. ಅದು ದೇವರ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾ ಬಂದಿದೆ. ಈಗ ಸಾಧಾರಣ 29 ಮಕ್ಕಳು ನಮ್ಮೊಡನಿದ್ದಾರೆ. ಅವರನ್ನು ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡ್ತಾ ಇದ್ದೇವೆ. ಮತ್ತು ಅವರು ಕಲಿಕೆಯಲ್ಲಿಯೂ ಅದೇ ರೀತಿ ವಿಭಿನ್ನ ಚಟುವಟಿಕೆಗಳಲ್ಲಿ, ಸ್ಪೋರ್ಟ್ಸ್ನಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಸ್ಟೇಟ್ ಲೆವೆಲ್ನಲ್ಲಿ ಹೋಗಿದ್ದಾರೆ. ಹಾಗೆ ನಮ್ಮನ್ನು ನಿಮ್ಮ 17ನೇ ವಾರ್ಷಿಕೋತ್ಸವವಾಗಿ ನಮ್ಮನ್ನು ಕರೆದಿದ್ದಕ್ಕೆ ಮಗದೊಮ್ಮೆ ನಾನು ಧನ್ಯವಾದ ಹೇಳ್ತಾ ನನ್ನ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.